ಮಡಿದೆ ಈ ಮನೆಯನ್ನ ಜೊತೆಗೆ ನಗಮರಿ ನನ್ನ ಪತಿಯ ಮಡಿದೆಯ ಪತಿಯೇ ಶಕ್ತಿ ಮಾಲಿನೆಯಲ್ಲಿ ಖಂಡಿತವಾಗಿಯೂ ಇಲ್ಲ. ಹಿರಿಯವರ ಆಸೆ ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಅನ್ನುವಂತ ಉದ್ದೇಶದಿಂದ ಸೇನಾ ಕಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಪತಿಯ ಸ್ಥಿತಿ ಹೀಗಾಗಿ ಹೋಯಿತೆ. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಹೆಣ್ಣಾದವಳು ಯಾವತ್ತು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಆಸೆಯನ್ನು ಹೊತ್ತುಕೊಂಡಿರ್ತಾಳೆ. ಪತಿಯ ಹೆಗಲಿನೇರಿ ಸತಿಯಾದವಳ ಶವವು ಸ್ಮಶಾನ ಯಾತ್ರೆಯನ್ನು ಮಾಡಿದ್ದಾದ್ರೆ ಅಂತ ಹೆಣ್ಣಾದವಳಿಗೆ ಮುಕ್ತಿಯು ಪ್ರಾಪ್ತಿಯಾಗ್ತದೆಯಂತೆ. ಆ ಯೋಗದಿಂದ ಭಾಗ್ಯದಿಂದ ನಾನು ವಂಚಿತರಾಗಿ ಹೋದೆ. ಮದುವೆಯಾಗುವ ಮೊದಲು ಯುವರಾಣಿಯಾಗುತ್ತಿರುವಂತಹ ಸಂದರ್ಭದಲ್ಲಿ ಅಗ್ರಜರನ್ನು ಕಳೆದುಕೊಂಡೆ. ಮದುವೆ ಆದ ಮೇಲೆ ಸಂಸಾರವನ್ನು ಸಂತೋಷದಿಂದ ಸಾಗಿಸ್ತೇನೆ ಎನ್ನುವಂತ ಕನಿಷ್ಠರ ಗೋಪುರವನ್ನು ಕಟ್ಟಿಕೊಂಡು ಇಲ್ಲಿಗೆ ಬಂದೆ. ನನ್ನ ಪತಿಯನ್ನೇ ಕಳೆದುಕೊಂಡೆನಲ್ಲ. ಇನ್ನು ನಾನು ಯಾರಿಗಾಗಿ ಬದುಕಬೇಕು, ಯಾತಕ್ಕಾಗಿ ಬದುಕಬೇಕು? ಈ ಮಾಲಿನ್ಯ ಜೀವನದಲ್ಲಿ ಕಣ್ಣೀರಿನ ಕಥೆಗಳೇ ಮುಂದಾಗುತ್ತಾ ಇದೆಯಲ್ಲ. ನನ್ನ ಅರಸ ಇಲ್ಲದಂತಹ ಈ ಅರಮನೆ ಇದು ನನ್ನ ಪಾಲಿಗೆ ಸೆರೆಮನೆ. ನೀವಿಲ್ಲದಂತಹ ಈ ಬದುಕೆ ಶೂನ್ಯ ಸ್ವಾಮಿ, ಶೂನ್ಯ. ಇದು ನಿಮ್ಮ ಜೊತೆ ನಾನು ಸಾಯ್ತೇನೆ. ಹತ್ತು ಫಲವೇ ನಿನ್ನ ಸುಮ್ಮನಿ, ಹತ್ತು ಫಲವೇ ನಿನ್ನು ಸುಮ್ಮನೆ, ಸತ್ತವರು ಜೀವಿ ಪರೇ ಸಮರ ಕನಕನಾಗಿ ಕರಳ ಮಗಿಜಾನುನಗೆ ಪದಮಗಳು ಸುಮನ ಸಮುದ್ರ ಮಧು ಕೇಳುವ ಚಕ್ರೀವಾಣದ ಕವಚದ ಆತ್ಮಗಾನ ನಾನು ಯಾಕೆ ಈ ಅವಸರದ ತೀರ್ಮಾನವನ್ನು ಕೈಗೊಳ್ಳಬೇಕು? ನನ್ನ ಈ ಅವಸರ ನನಗೆ ಅನರ್ಥವಾಗುವುದಿಲ್ಲವೇ? ನಾನು ಸತ್ತಿದ್ದಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡಬೇಕು ಯಾರಿದ್ದಾರೆ? ಹಾಗಿದ್ರೆ ನಾನು ಇದ್ದು ಸಾಧಿಸಿ ತೋರಿಸಬೇಕು. ನನ್ನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ಸತ್ತವರಿಗಾಗಿ ಅತ್ತೆ ಒಂದಾದ್ರೆ ಅತ್ತವರು ಮತ್ತೊಂದಿರ ಸಾಯಲೇಬೇಕು ತಾನೇ. ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ ಹೇಳಿ? ಹಾಗಿದ್ರೆ ನನಗೆ ಈ ಸ್ಥಿತಿ ಒದಗೋದಕ್ಕೆ ಕಾರಣರು ಯಾರು? ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಪೋಲಿಸಿ, ಕೈಯ ಕಕ್ಕರವನ್ನೇ ಕಾಣಿದು, ಕೊಳ್ಳ ಮಾಂಗಲ್ಯವನ್ನೇ ಕಾಣಿದು, ಮುಡಿಯ ಹೂವನ್ನೇ ಪಾರಿಸಿ ವೈದವ್ಯ ದೀಕ್ಷೆಯನ್ನು ತಂದೊಡ್ಡಿದ್ದೀರ ದೇವತೆಗಳೇ. ನನ್ನ ಹೀನಾಯ ಸ್ಥಿತಿಯನ್ನು ಕಂಡು ಬೇಲತ್ತರದಲ್ಲಿ ನಗುತ್ತಾ ಇದ್ದೀರಾ. ಇದು ನಿಮ್ಮ ಶಾಶ್ವತವಾದ ನಗುವಲ್ಲ, ಇದು ನಿನ್ನ ಶಾಶ್ವತವಾದ ನಗುವಲ್ಲ ಸುರಪಾಲ. ಇನ್ನೊಬ್ಬರ ದುಃಖವನ್ನು ಕಂಡು ಮತ್ತೊಬ್ಬರ ಚಿಂತೆಯನ್ನು ಕಂಡು ನಗುತ್ತಿರುವಂತಹ ನಿನ್ನ ಚರ್ಮಕ್ಕಿದು ಧಿಕ್ಕಾರವಿರಲಿ. ಹೆಣ್ಣಿನ ಶಾಪ ನಿನ್ನ ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ ನೋಡು. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದು
ಇಲ್ಲ, ಹೆಣ್ಣಾದಂತ ನಾನೇನು ಮಾಡಬಲ್ಲೆ? ಉದ್ವೇಗದ ವರದಿಂದ 2 ಮಾತನಾಡಿದ್ದು ಸತ್ಯ. ಹಾಗಂತ ನನ್ನ ಇವತ್ತಿನ ಕಥೆಯನ್ನು ಹೇಳಿಕೊಳ್ಳೋದಕ್ಕೆ ನನ್ನ ಹೊರತು ನನಗೆ ಯಾರಿದ್ದಾರೆ? ಯಾರಿದ್ದಾರೆಯ? ಯಾರ್ಯಾರು ಯಾಕೆ ಬೇಕು? ಯಾರ್ಯಾರ ಅವಶ್ಯಕತೆ ನನಗಿಲ್ಲ. ನನ್ನ ಮಗನಿದ್ದಾನೆ ಮಹಿಷ, ಪ್ರಾಯ ಪ್ರಬುದ್ಧನಾಗಿದ್ದಾನೆ ತಾಳ ಮಹಿಷಾಸುರ. ಆಡುವುದಕ್ಕೆ ಮಕ್ಕಳ ಜೊತೆ ತೆರಳಿದವನಿದ್ದಾನೆ. ಆತನನ್ನು ಸಮಸ್ತ ವಿಷಯವನ್ನು ಅರುಹಿ ದೂತಗಳಿಗೆ ಸರಿಯಾದ ಪಾಠವನ್ನು ಕಲಿಸದಿದ್ದರೆ ನಾನಲ್ಲ, ನನ್ನ ಕರುಳ ಕುಡಿಯನ್ನು ಕರೆಯುತ್ತೇನೆ. ಮಗಳೇ ಮಹಿಷ,